ದೇವಕಿಯರ ಬಸುರಿನಲ್ಲಿ ಉಸಿರನ್ನು ಪಡೆದಂತಹ ನಾನು ಬಂದು ಸೇರಿದ್ದು ಇಲ್ಲಿ ಯಶೋದೆಯ ಮಡಿಲನ್ನಲ್ಲವೇ? ಆದರೆ ಅವರ ಬಸುರಿನಿಂದ ಉಸಿರನ್ನು ಪಡೆದವರು 8ನೇ ಗರ್ಭದವರು. ಹಾಗಾಗಿ ನನ್ನಿಂದಲೇ ನನ್ನ ಮಾವನಾದ ಕಂಸನಾದಂತಹ ದಾನವನನ್ನು ನಾವು ಕೊನೆಯುಸಿರನ್ನು ಕಾಣಿಸುವುದು ನಮ್ಮ ಕರ್ತವ್ಯ ಅಲ್ವೇ? ಆಕಾಶವಾಣಿಯಾಗಿದೆ. ಅದಕ್ಕಾಗಿ ಈ ಕಾರ್ಯಕ್ಕೆ ಸಮಯವು ಸಮೀಪಿಸಿದೆ. ಹೇಗೆ ಗೊತ್ತೇ? ಹೇಗೆ? ನಾಟಕ ಸೂತ್ರಧಾರಿ ಎಂದೇ ಹೆಸರುವಾಸಿಯಾಗಿರುವಂತಹ ನನಗೆ ನಾಟಕದ ರಂಗವನ್ನು ನಿರ್ಮಿಸಿದ್ದಾನಂತೆ. ಬಿಲ್ಲ ಹಬ್ಬ ಮಧುರೆಯಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿದೆ ಬಿಲ್ಲ ಹಬ್ಬ. ಆದರೆ ಇದು ನಿಮಿತ್ತ ಮಾತ್ರ. ಅದರ ಹಿಂದಿರುವಂತಹ ಉದ್ದೇಶ ನಿನಗೆ ಈಗಾಗಲೇ ತಿಳಿದಿರಬಹುದು. ಹಾಗಾಗಿ ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ, ಏನು ಮಾಡುವುದು? ಹೋಗುವುದೇ ನಾವು? ಭಾಂಡಗಳ ಆದರೆ ನಾವು ಹೋಗುತ್ತಿರುವುದು ಎಲ್ಲಿಗೆ? ಮಥುರೆ, ಮಥುರಾವಲ್ಲಭನಲ್ಲಿಗೆ, ನಮ್ಮ ಜನ್ಮಸ್ಥಳ. ಹೌದು. ಆದರೆ ಹೋಗುವುದು ರಾಜಮನೆಗೆ. ಹೌದು. ರಾಜನ ಅರಮನೆಗೆ ಹೋಗುವಾಗ ಬರಿಗೈಯಲ್ಲಿ ಹೋಗುವುದು ಸರಿಯೇ? ಮಾವನ ಮನೆಗೆ ಹೋಗುವಾಗಲೂ ಮಾವನಾದರ ಆತ ರಾಜನಲ್ಲವೇ? ಆ ದೃಷ್ಟಿಯಲ್ಲಿ ನೀವು ಹೇಳುವುದು ಸರಿ. ಹೌದು. ಹಾಗಾಗಿ ನಮ್ಮಲ್ಲಿ ಇದೆಲ್ಲ ಸಂಪತ್ತು, ಹಾಲು ಬಸರು ಬೆಣ್ಣೆಗಳನ್ನು ಭಾಂಡಗಳಲ್ಲಿ ತುಂಬಿಸಿ ಶಕಟದಲ್ಲಿಟ್ಟು ಇನ್ನು ತಡ ಯಾಕೆ? ಅಕ್ರೂರ ಹೇಳಿದಂತಹ ಮಾತು, ನಮ್ಮ ಆಸ್ಥಾನಕ್ಕೆ ಬಂದು ಅವನಾಡಿದಂತಹ ಮಾತು ಈಗ ಮಧುರೆಯಾಗಿ ಉಳಿದಿಲ್ಲ. ನೀವು ಪರಿಶೀಲಿಸಬೇಕಾದಂತಹ ಅಗತ್ಯ ಇದೆ ಸ್ವಾಮಿ ಎಂದು ಅವನ ಭಕ್ತಿ ಪೂರ್ವಕ್ಕೆ ನಾವು ಮೆಚ್ಚಿ ಅವನಿಗೆ ಅತಿಥಿ ಸತ್ಕಾರವನ್ನು ಮಾಡಿ
ಮಾಡಬೇಕಾಗಿದೆ. ಇಲ್ಲಿ ತನಕ ಕರೆದು ತಂದ ಮಾತ್ರವಲ್ಲ, ಮನೆಗೂ ಕರೆದ. ಆದರೆ ನಾವೀಗ ವೈರಿಗಳ ಸ್ಥಾನದಲ್ಲಿ ನಿಂತವರು. ಹಾಗಾಗಿ ಅವರಿಗೆ ಸಮಾಧಾನಗೈದು ಅವನನ್ನು ಕಳುಹಿಸಿದ್ದಾಯಿತು. ಹಾಗಾಗಿ ಇನ್ನು ನೇರವಾಗಿ ಹೋದರೆ ಸರಿಯಾಗುವುದಿಲ್ಲ. ರಾಜನ ಆಡಳಿತವನ್ನು ನೋಡಬೇಕು ಅಂತ ಆದರೆ ಅವನು ಆಡಳಿತದಲ್ಲಿ ಬರುವಂತಹ ಪ್ರಜೆಗಳನ್ನು ವಿಚಾರಿಸಬೇಕು. ಹೌದು, ಅನ್ನವು ಬೆಂದಿದೆ ಎಂದು ನೋಡುವುದಕ್ಕೆ ಒಂದು ಅಗಳು ಸಾಲದಿಲ್ಲವೇ? ಹಾಗಾಗಿ ರಾಜ ಬೀದಿಯಾಗಿ ಹಾಗೆಯೇ ಮುಂದುವರಿಯೋಣ. ತುಳುವ ಭಾಷೆಂದು ಅಲ್ಲಿ ಮಾತನಾಡಿದ್ರೆ ನೋಡು, ಅದಕ್ಕೂ ಆಗುದಿಲ್ಲ. ಸ್ವಲ್ಪ ನಿಕ್ಲೆಗೆ ಕಣ್ಣು ತೂಜ್ಜ ಪೂರ ನಿಕ್ಲೆಗೆ ಬೋಡು ಅವ ಎಂಕ್ಲೆಗಿದ್ಯಾ? ನಿನಗೆ ಕಣ್ಣು ಕಾಣುದು, ನನಗೆ ಕಣ್ಣು ಒಂದೇ ಅರ್ಥ ಆದದ್ದು ಅದರಲ್ಲಿ. ನಿನಗೆ ಕಣ್ಣು ಕಾಣುದು, ನಿನ್ನ ಕಣ್ಣದು ನೆತ್ತಿ ಮೇಲೆ ಉಂಟಾ? ಓಡೆ ತಾಗುನೆ ತಾಗುನೆ ಓಡೆಗೆ ಮೆಲ್ಲ ಬರಿಯರ ಪೂಜ ಅಂದು. ಅದು ಯಾರು? ಅದು ಏನದು? ಮೆಲ್ಲ ಮೆಲ್ಲ ಬರಿಯರ ಪೂಜ ಮೆಲ್ಲಗೆ ಬಂದದ್ದು ಮಾರಾಯ. ಒಂದ ನನ್ನ ಬೇರೆಡು ಹೀಗೆ ತಾಕಿತಷ್ಟೇ. ಒಂದ ನಿಕ್ಲ ಆತ ರಭಸಡು ಬರ್ತಾರತ್ತ. ಹೌದು ನಿಜ ಏನು ವೇಗದಲ್ಲಿ ಯಾವಾಗ್ಲೂ ನಾವು ಯಾವಾಗ್ಲೂ ವೇಗದಲ್ಲಿ. ವೇಗ ಹೌದಾ? ಇನ್ನೂ ವೇಗ ಇತ್ತು, ಈಗ ಕಡಿಮೆ ಅಂದ ಆವಡ ಆವಡ ಎಡ್ಡೆ ಎಡ್ಡೆ ವಿಷಯ. ನೀನು ಯಾರೆಂದು ತಿಳಿಯಲಿಲ್ಲ ಗೊತ್ತಾಯಿಜ ರಜಕ್ ಆರೇಲೋ ರಜಕ ನೀ ಕೇಳಿನ ಮಾತ ರಜಕ ಶುದ್ಧಿ ಮಾಡುವವನು. ಅವು ದೆಕ್ಕುನೈ ತಾತ್ಸಾರ ಖಂಡಿತವಾಗಿಯೂ ಇಲ್ಲ. ರಜಕ್ಕೆ ಬಂಡದಾಯ್ತವು ಏನು ಬೊಲ್ದತ್ತ
ಹಾ ಕುದರ್ ಶುಚಿ ಟೇಬಲ್ ಮಾಡುವವನು, ಶುಚಿಯಾಗಿರುವವನು. ಕುದರ್ ಟೇಬಲ್ ಹೌದಪ್ಪ. ಉಂಡು ಖಂಡಿತವಾಗಿ. ಅಂಚಾದ ಕುಣಗ ಹಾ. ಎಂಗ್ಲ ಕುಂಟ್ರಲ್ಲ ಎಂಗ್ಲ ಬಂತು ಮಾಡ್ಕೋ ಬಣ್ಣ ಇದ್ರೆ ಬಣ್ಣ ತೆಗೆದು ಕೊಡುದ ಅಂಚತ್ತಿ ಮತ್ತೆ ಬಣ್ಣ ಬೇರೆ ನೆಕ್ ಬತ್ತದ ಬಣ್ಣ ಅಂಚತ್ತು ಹಾ ಹಾ ಐನೆ ಶುಚಿ ಮಲ್ತು ಕೊಡ್ಪೆ ಎಂಕ್ಲ ಹಾ, ಶುದ್ಧ ಮಾಡಿ ಕೊಡು. ಇದೇ ನಿಕ್ಲು ಪೂರ ಎಂಚ ಎಲ್ಲ ಬಿಳಿ ಆದ್ರೆ ಅವು ನಿಕ್ಲು ಎಂಚ ಮಲ್ಬೋರು ಸಮವಸ್ತ್ರ ಆಗ್ಬೋದಾ? ಎಂಕ್ಲಂದೆ ತುಳೆ ಏನ್ ಇಂಚ ಮಲ್ತು ನಾಂಡಿ ಹಾ. ಅವು ಶುಚಿ ಆತ ಆಂಡಿ ನಿಕ್ಲು ಎಂಚ ಮಲ್ಪುನೆ ಇಂಚ ಆಟಿ ಇರ್ತದೆ ಪರ್ ಇಂಚ ಪಾಡುವರು ಈಗ ನನಗೆ ಗೊತ್ತಾಯ್ತು, ಅದು ಹೀಗೆ ಒತ್ತಿದ್ರೆ ಅದೇ ಶುಚಿಯಾಗಿ ಕೊಡ್ತದಲ್ಲ ಅದ. ಅವು ನಿಕ್ಲು ಅವು ಅಂಚತ್ತೆ ಹಾ, 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 ಅವು ಎಣ್ಣ ಅಂಚೆದ್ದಿ ಹಾ 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 ಆಗ ನೀನೇ ನಮಗೆ ಬೇಕಾಗಿರೋದು. ಅಂದ? ಹಾ, ಇಲ್ಲಿಯ ಮೊದಲೇ ರಾಜನಾದಂತಹ ಕಂಸನನ್ನು ನಾವು ಭೇಟಿಯಾಗುವುದಕ್ಕೆ ಹೊರಟವರು. ಓ, ಅಂದ? ನೋಡು ನೋಡು ನೋಡು, ದಾರಿ ಮಧ್ಯದಲ್ಲಿ ಬೇವತ್ತು ನಾವು ಹಾಗೇ ನಿನಗೆ ವಾಸನೆ ಬರುತ್ತದೆ. ಏನ್ ಎಕಡೆ ನಿಕ್ಲೇನೆ ಕೇನೋಡುಂದೇ ಲೆಕ್ಕ ಬಾಡ್ನೆ ಏನು ಲೆಕ್ಕ ಬಾಡ್ದೇನೆ ಏನು ಅಂತ ಕಮಟಿನ ವಾಸನೆ. ನಿಕ್ಲು ಸತ್ಯ ಬಳ್ಳಿ ಹಾ ನಿಕ್ಲು ಏತ ದಿನ ಆಡು ನೀ ಅಂತ ಸತ್ಯ ಬಣ್ಣೋಡು ನಿಕ್ಲು ರಡ್ಡು ಜನ ನಿಕ್ಲು ಕಾರ್ಯಕ್ರಮ ಮಿನಿಕ್ಕಿದ ನಿಕ್ಲು ಎಂಚ ಹೋಗ್ಬಾರೆ ನಾವು ಸ್ನಾನ ಮಾಡಿ ಜಾಲ ಬಂದದ್ದು. ಬರ್ಪುಂಡು ದೇವ ಗಬ್ಬು ಕಮಟಿನ ವಾಸನೆ. ಗೊತ್ತಾಯ್ತಾ? ಆಯ್ತು, ಒಪ್ಪಿಕೊಳ್ಳುವ, ಕಮಟಿದ ವಾಸನೆ ಬರ್ತಾ ಇದೆ. ಹಾಗಾಗಿ ಇನ್ನಲ್ಲಿ ಒಂದು ವಿನಂತಿ, ನೀನು ಹೇಗೂ ಅದು ಬಟ್ಟೆ, ಅದು ಬಟ್ಟೆ ಬರೆಗಳು ಗುಂಟು ಯಾರ್ದು ಯಾರ್ದು? ರಾಜರ್ನ ಎನ್ನ ಓಹೋ, ರಾಜರ ವಸ್ತ್ರಗಳು, ಅಂದು ಕಂಸರಾಜರ ಅಂದು. ವಸ್ತ್ರಗಳು. ಹಾಗಾದರೆ ಹಾ. ನಮ್ಮ ಈ ಕಮಟು ವಾಸನೆ ಇರುವಂತಹ ವಸ್ತ್ರಗಳನ್ನು ನಿನಗೆ ಕೊಡ್ತೇವೆ. ಹಾ. ಅದರಲ್ಲಿರುವಂತಹ ವಸ್ತ್ರಗಳನ್ನು ನಮಗೆ ಕೊಡು. ನಾವು ಹೀಗೆ ರಾಜರನ್ನು ಹೋಗಿ ಭೇಟಿ ಆಗುವುದಕ್ಕಾಗುದಿಲ್ಲಲ್ಲ. ಹಾಗಾಗಿ ನಿನ್ನಲ್ಲಿ ಒಂದು ವಿನಂತಿ, ಅದನ್ನು ಕೊಡು. ಮತ್ತೆ ನಿನಗೆ ಅಷ್ಟಕ್ಕೆ ಕೊಡಿ ಹೋಗಪ್ಪ. ಅಳವಿಯರಲ್ಲಿಯವ ತಿಳಿದ ಜನಿಸುವ ಅಡವಿಯರಲ್ಯವ ಬಿಡದೆ ಸಂಚರಿಸುವ ಬಡವರು ಬಯಸಿ ನೀವು ತೊಡಲು ನಿಮ್ಮ ಒಡೆಯ ಕಂಸನದು ದೂರ ಉಂತಲೆ ದೂರ ಏನಾಯ್ತು ದೂರ ಉಂತಲೆ ಬನ್ನೆ ಭಯ ಆಗ್ತಿರ್ಬೇಕು ಭಯ. ಕರಿಯ ಹೆದರು. ಓ ದೇವರೇ, ಇಲ್ಲ ಬಳಿಯ ಇರಂತು ಹುಟ್ಟುಗೆ ಏನಾಯ್ತಾ? ಏನಾಯ್ತು? ವಿಷಯ ಏನು ಹೇಳು? ಅವು ಹಾ. ನಿಕ್ಲೆ ನಂಚಿನ ಕುರೆಪ್ಪಾಟು ಇತ್ತನಾಗ್ಲೆಗ ಗುಂಟು ಕೊರಿಯರ ಆಪುಜವು ಅಂದ್ರೆ ನಾವು ಕುರೆಪ್ಪಾಟು ಓಹೋ ಹೋ ಹೋ. ಅವೇನು ಬಂಡೆತ್ತ ಎಕಡ್ದುಕ ನಾದೊಂದುಲ್ಲರಿಂದ ಹಾ. ಅವೇ ನಿಕ್ಲೇನು ಹಾ. ಸ್ವಲ್ಪ ಮಿನಿ ಸುದೇ ಮಿನಿ ಮೂಜಿ ಸರ್ತಿ ಮುರ್ಕಾದದ ಎತ್ತಿಲ್ಲ ನಿಕ್ಲೆ ಸರಿ ಅವ ಈಗ ಮುಳುಗಿಸಿ ತೆಗೆಯುವುದು ಯಾರು ಅಂದೆ. ನೋಡು. ಹಾ. ಅಂಚಾದೆ ಹಾ. ನಿಕ್ಲೆಗ ಕುಂಟು ಕೊರಿಯರ ಆಪುಜಿ ನಿಕ್ಲಿ ಏನು ಎಂಕು ಗೊಂತಾದ ಈಗ ಜನ ನಾ ಕಳರಾಜ ರಜಕಾಗಿ ತಿಳಿಯದು ನಿನಗೆ ಅಯ್ಯ ಕಳರಾಜ ರಜಕಾಗಿ ತಿಳಿಯದು
ನಿನಗೆ ರಜಕ ಖಳರಾಜ ರಜಕ, ದಾಣೆ. ನಿನ್ನ ಮಾತುಗಳನ್ನು ಕೇಳಿದರೆ ಹಾ ನಾವು ಯಾರೆಂದು ನಿನಗೆ ತಿಳಿದಿಲ್ಲ. ಇಜ್ಜಂಡು ಗೊಂತಾದ ಜೀವ. ಹೌದಲ್ಲ, ನಿನ್ನ ಒಡೆಯನಾದಂತಹ ಹಾ ಕಂಸ ಮಹಾರಾಜ ಹ್ಮ್. ನಮ್ಮ ಸೋದರ ಮಾವ. ಓ ಅಂದ. ನಾವಿಬ್ಬರು ಆತನ ಅಳಿಯರು. ನಾನು ರಾಮ, ಹಾ. ಇವನು ನನ್ನ ತಮ್ಮ ಕೃಷ್ಣ. ಹಾ. ಹಾಗಾಗಿ ಹಾ. ನಿನ್ನ ಮಹಾರಾಜನ ಸೋದರಳಿಯರು ನಾವು, ಸಂಬಂಧಿಕರು. ಹಾಗಿರುವಾಗ ಹೇರಿಗೆ ವಸ್ತ್ರ ಕೊಡುವೆಯಾ? ಓ ನಿಖಿಲ್ ದೇವಕ್ಕೆ ಕಣ ಜೋಕು. ನಿಮ್ಮ ಬಿಡದು ಇದು ಹೊಳವಿ ಬಾಲಗ ನಿಮ್ಮ ಪಿಡಿದೊಯ್ದು ಅಲಿಯಂಗಿವೆ ಆಡಿಗಳ ಪಿಡಿದು ಸಂಕಲ ಇಕ್ಕಿದದೆ ಎಡಬೇಡ ಕೆಣಗಿ ಗೊಂತಾಂಡೆಂಗೆ ಏನು ಗೊತ್ತಾಯ್ತು ನಿಮಗೆ? ನಿಖಿಲ್ ರಡ್ಡು ಜನ ದೇವಕ್ಕೆ ಕಣ ಜೋಕು. ವಸುದೇವ ದೇವಕಿಯರ ಮಕ್ಕಳು ನಾವು. ಆ ಕಿಟ್ನೆಲ್ಲ ಹಾ, ಕೃಷ್ಣ ಬಲರಾಮ. ಓ ಅಂದ ನಿಖಿಲ ರಾಮಕೃಷ್ಣರು. ಅಂದ ಇದು ಏನು ಹೊರ ಸುರುಗೆ ಬಂತೆ ಕುಂಟು ಕೊರಿಯರ್ ಆಪಜಿಂದ ಬಂತೇನೆ ಸುರುಗೆ. ಯಾಕೆ ಆಗೋದಿಲ್ಲ? ಕಂಸನ ಸಹೋದರರು ಅಂತ ಹೇಳಿದ್ರು. ಅವು ಎಂಚಿನ ಅವು ತಾಡೆ ಎತ್ತೋರ್ಜ ದೇವಕಿಯ ಮಕ್ಕಳು, ಅವನ ಅಳಿಯಂದಿರ ನಾವು. ಎಂಚಿನ ಅಲ್ಲಿಯಲ್ಲ ಅವಡು ಹಾ. ಅಂಡ ಕುಂಟು ಕೊರಿಯರ್ ಆಪಜಿ ದಾಯಿಗ ಬಂಡ ಇತ್ತೆ ಎಂಗ್ಲೆಗೆ ಐನು ಪತ್ತೊಂದು ಎಂಗೆ ಬಾರುಂಡು ಏನಿತ್ತೆ ಬಿದಾಡ್ನೆ ಐನು ಪತ್ತೊಂದು ಹಾ. ಅವಳು ಉಂಡತ್ತ ತೋಜನಿಗ್ಲೆಗೆ ಐನೇನು ಪತ್ತೊಂದು ಬಿದಾಡ್ನೆ ನಿಖಿಲೆ ಒಂಜ ಎಂಕ್ ಪೊಣೆರ ಬಿಡೋಡು ಇಜ್ಜಿನ ನಿಗ್ಲೇನೆ ರಡ್ಡು ಜನ ಅಲ್ಲ ದಾಣೆ ಮಾಡ್ಬೇರಂಡು ಗೊಂತುಂಡ ಏನು ಈ ಕುಂಟಾರ್ದುನ ಕಲ್ಲುಂಡತ್ತ ಗತಿ ಅದರಲ್ಲಿ? ಪತ್ತದ ನಿಗ್ಲೇನು ಮೂಜಿ ಸತ್ಯ ಹಾಕುವೇಣ ನೆತ್ತರ ಬಾಯ್ದು ಬರೋಡು ನಿಗ್ಲೇನ ಒಂಜೋ ಎಣ್ಣೆ ಬಿಡ್ಲಿ ಕುಂಟಲಿಕಾಂದು ಆಯ್ತು, ಬೇಡ ಬೇಡ. ಆ? ಮಾತುಕತೆ ಆಯ್ತು, ನಿಂತ ಅನ್ನತ್ತ? ಆಯ್ತು, ನಿಂತ ಆಯ್ತು. ನಮಗೆ ನಿನ್ನ ವಸ್ತ್ರಗಳು ಬೇಡ. ಹೌದತ್ತ? ನೀನು ಹೋಗ್ಬೇಕಲ್ಲ. ನಾವು ನಮಗೆ ಹೇಗೆ ಏನು ವ್ಯವಸ್ಥೆ ಬೇಕು ಅಂತ ನಾವು ಮಾಡಿ ಹಾ, ಸರಿ. ಕೊಡ್ತೇವಪ್ಪ. ಮಾಡಿ ಆಯ್ತು ಅಂತ ಆಗತ್ತ ಹೋಗು. ಹಾ ಸರಿ ಏನು ಹೋಗ್ಲಿ ಹೌದು. ಇಲ್ಲಿಂದ? ಏನಾಯ್ತು? ನೀನು ಅವರಿಗೆ ತೊಂದರೆ ಕೊಡುವುದಾ? ಏನಾಯ್ತು? ಏನಾಯ್ತು? ಏನು ಬಂಡೆ ಇಲ್ಲ? ಬರ್ಲೆ ಕೊಡ್ತಾನು ಬೇಗ ಬೇಗ ಮಾಡು, ಬೇಗ ಮುಗಿಯು ಎಷ್ಟೊಂದು ಜೀವ ಅಲ್ಪ
ತೊಳಸರಿದು ಅಮಳುತ್ತ ಗುಪ್ತದೊಳರೊಗಿದ ಧೂರ್ತ ಕಂಸನು ಕಂಸ, ಧೂರ್ತ ಕಂಸ. ಹೌದು, ಕಂಸ ಧೂರ್ತನಾದರೂ ಯಾಕೆ ಆದ? ಕೇವಲ ಸ್ವಾರ್ಥಕ್ಕಾಗಿ ಕಂಸ ಧೂರ್ತನಾಗಿ ಬಿಟ್ಟರೆ. ಹೌದು, ಯಾಕೆ? ಹುಟ್ಟಿದಂತಹ ಜೀವಿ ತನ್ನ ಬದುಕಿಗೆ ಬೇಕಾಗಿ ಸ್ವಾರ್ಥವನ್ನೇ ಬಯಸುತ್ತದಂತೆ. ಸ್ವಾರ್ಥಮಯ ಪ್ರಪಂಚದಲ್ಲಿ ಸ್ವಾರ್ಥಮಯ ಜೀವನವನ್ನೇ ಮಾಡುತ್ತಾ ಮುಂದುವರಿಯುತ್ತದೆ. ಅದೇ ರೀತಿಯಲ್ಲಿ ಕಂಸನು ಕೂಡ ಸ್ವಾರ್ಥಿಯಾದ. ಹೇಗಾದ? ವಿಚಾರ ಎಲ್ಲಿದೆ? ನನ್ನ ಪ್ರೀತಿಯ ತಂಗಿಯಾದಂತಹ ದೇವಕಿ, ಆಕೆಯ ಮನಸ್ಸಿಗೆ ಒಪ್ಪುವಂತಹವರನ್ನೇ ವಸುದೇವನಿಗೆ ಮದುವೆ ಮಾಡಿಕೊಟ್ಟವನು ನಾನು. ಸಂಭ್ರಮದಲ್ಲಿದ್ದೆ. ಆದರೆ ಸಂಭ್ರಮದ ಆಚರಣೆಯಲ್ಲಿರುವಂತಹ ಸಮಯಕ್ಕೆ ಅಶರೀರವಾಣಿಯೊಂದಾಯಿತಲ್ಲ. ಕಂಸ ದೇವಕಿಯ ಅಷ್ಟಮ ಗರ್ಭ ಸಂಜಾತನಾದಂತಹ ಅವನು ನಿನಗೆ ಮರಣವನ್ನು ಕೊಡುತ್ತಾರೆ ಎಂಬ ಹಾಗೆ ಹಿಡಿಯಿತಲ್ಲ ಸ್ವಾರ್ಥ ಎಂಬುದು. ನನಗೆ ಬದುಕಬೇಕು ಎಂಬಂತಹ ಸ್ವಾರ್ಥವನ್ನು ನಾನು ಮಾಡಿಕೊಂಡೆ. ಹೊರೆಯಲ್ಲಿದ್ದಂತಹ ಗತಿಯನ್ನು ತೆಗೆದು ದೇವಕಿಯ ಕೊರಳಿಗೆ ಇಟ್ಟೆ ನಾನು. ಬಿದ್ದನಲ್ಲ ಕಾಲಿಗೆ ವಸುದೇವ. ಹಡೆದಂತಹ ಮಕ್ಕಳನ್ನೆಲ್ಲರನ್ನೂ ಕೂಡ ನನ್ನ ಪಾದ ತಳಕ್ಕೆ ಅರ್ಪಿಸುತ್ತೇನೆ ಎಂಬ ಹಾಗೆ ಮಾತನ್ನು ಕೊಟ್ಟ. ಅರೆ ಕ್ಷಣಕ್ಕೆ ಆಲೋಚನೆಯನ್ನು ಮಾಡಿದೆ. ಹೌದು, ಎಷ್ಟಾದರೂ ಕೂಡ ನನ್ನ ಪ್ರೀತಿಯಾದಂತಹ ತಂಗಿ, ಅವಳಿಗೆ ಬದುಕುವಂತಹ ಅವಕಾಶವನ್ನು ಕೊಡಬೇಕು. ಬಿಟ್ಟೆನಲ್ಲ ಅವರನ್ನು ಸೆರೆಮನೆಗೆ ಕಟ್ಟಿದ ಇವರನ್ನು ಕೂಡ. ಅಲ್ಲಿಂದ ಕಂಸನ ಬದುಕಿನ ಚಿತ್ರಣವೇ ತಿರುಗಿ ಹೋಯಿತಲ್ಲ. ಏನಾಗಿ ಹೋಯಿತು? ಹಡೆದಂತಹ ಮಕ್ಕಳನ್ನು ಒಬ್ಬೊಬ್ಬರನಾಗಿ ನನ್ನ ಪಾದತಳಕ್ಕೆ ಅರ್ಪಿಸಿದ್ದಾನೆ. ಆ ಸಂದರ್ಭದಲ್ಲಿ 8ನೆಯ ಮಗು ನನ್ನ ಕಣ್ಣನ್ನು ತಪ್ಪಿಸಿ ನೇರವಾಗಿ ನಂದಗೋಕುಲಕ್ಕೆ ಹೋಗಿ ಆ ಮಗುವನ್ನು ಇಟ್ಟಿದ್ದಾನೆ. ಆ ಮಗುವಿನ ಬದಲಿಗೆ ಮತ್ತೊಂದು ಮಗುವನ್ನು ತಂದು ನನ್ನ ಕೈಗೆ ಅರ್ಪಿಸಿದ್ದಾನೆ. ಮಗುವನ್ನು ಎತ್ತ ಮೇಲಕ್ಕೆ ಕಡಿಯುತ್ತೇನೆ ಎಂಬ ಹಾಗೆ ಮುಂದುವರಿದರೆ ಮಗುವೇ ಮೇಲಕ್ಕೆ ಚಿಮ್ಮಿ ನಿನ್ನನ್ನು ಕೊಲ್ಲುವಂತಹ ಮಗು ನಂದಗೋಕುಲದಲ್ಲಿ ಸುಖ ನಿದ್ರೆಯಲ್ಲಿದ್ದಾನೆ ಎಂಬ ಹಾಗೆ ಮಾಯೆಯಾಗಿ ಹೋಯಿತು ಮಗು. ಯಾವ ಕ್ಷಣದಲ್ಲಿ ಸುಖವಾದ ನಿದ್ರೆಯನ್ನು ಅನುಭವಿಸುತ್ತಿರುವಂತಹ ಮಗು ನನ್ನದಾದಂತಹ ಸುಖ ನಿದ್ರೆಯನ್ನೇ ಬುಡ ಸಮೇತ ಕಿತ್ತು ಹಾಕಿಬಿಟ್ಟು ಎಡವಿದ ಕಂಸ ಹೇಗೆ ಅರಿತು ಕೂಡ ಇವರೀರ್ವರನ್ನು ಕೂಡ ಒಂದೇ ಸೆರೆಮನೆಗೆ ಹಾಕಿದೆನಲ್ಲ. ಇಲ್ಲಿ ಎಡವಿದ ಕಂಸ, ಎಡವಿ ಬಿಟ್ಟೇನೆ. ಚಿಂತೆಯನ್ನು ಮಾಡಿ. ಯಾಕೆ? ಎಲ್ಲವನ್ನು ಪಡೆದುಕೊಂಡು ಅಭ್ಯಾಸ ಇರುವಂತಹ ಕಂಸನಿಗೆ ಇವತ್ತಿನ ಹೊತ್ತಿಗೆ ಮೊದಲನೆಯಾದಾಗಿ ಕಳೆದುಕೊಂಡದ್ದು ನೆಮ್ಮದಿಯನ್ನು. ಬಿಟ್ಟನೆ ಕಂಸ ಛಲಗಾರ, ಬಿಡುವವನಲ್ಲ ಸುಲಭಕ್ಕೆ. ಅದಕ್ಕೆ ಬೇಕಾಗಿ ಸಣ್ಣ ಮಗುವಿಗೆ ಹಾಲನ್ನುಣಿಸುವಂತಹ ಪ್ರಯತ್ನವನ್ನು ಮಾಡಿದೆ. ಹೇಗೆ? ಹಾಲುಣಿಸುವಂತಹ ಸಮಯಕ್ಕೆ ನನ್ನ ತಂಗಿಯ ಸಮಾನವಾದಂತಹ ಪುತನಿಯನ್ನು ಕರೆದೆ. ವಿಷಪಾನ ಮಾಡುವ ಹಾಗೆ ಆಕೆಯನ್ನು ಕಳುಹಿಸಿದೆ ನಾನು. ಏನಾಗಿ ಹೋಯಿತು? ಮೊಲೆ ಇಳಿಸುವಂತಹ ಸಂದರ್ಭಕ್ಕೆ
ಪೂತನಿಯನ್ನೇ ಕೊಂದು ಬಿಟ್ಟನೆ. ಅಪ್ಪಪ್ಪ ಏನಾಗಿ ಹೋಯಿತು? ಇಷ್ಟಕ್ಕೆ ಸಾಲದು ಎಂಬುದು ಹಾಗೆ ಇದ್ದಾರಲ್ಲ ನಮ್ಮಲ್ಲಿ ಅದೆಷ್ಟೋ ವೀರಾದಿ ವೀರರು. ಶಕಟ, ಧೇನುಕ, ಪ್ರಳಂಬ ಮೊದಲಾದಂತಹ ವೀರರನ್ನು ಕೃಷ್ಣನಿರುವಂತಹ ನಂದಗೋಕುಲಕ್ಕೆ ಕಳುಹಿಸಿಕೊಟ್ಟೆ. ಹೇಗಾದರೂ ಸರಿ ಆತನನ್ನು ಕೊಲ್ಲಬೇಕು, ನಾನು ನೆಮ್ಮದಿಯಾಗಿ ಬದುಕಬೇಕು ಎಂಬಂತಹ ಸ್ವಾರ್ಥ ನನ್ನ ಬಳಿ ಇತ್ತು. ಕಳುಹಿಸಿದಂತಹ ಎಲ್ಲರನ್ನು ಮಣ್ಣು ಮುಕ್ಕಿಸಿ ಬಿಟ್ಟನೆ. ಕೃಷ್ಣ ಕೃಷ್ಣ ಎತ್ತ ನೋಡಿದ ರಥ ಕೃಷ್ಣನ ನಾಮ. ಏನು ಮಾಡಲಿ ಆಲೋಚನೆಯನ್ನು ಗೈದೆ. ನಾನು ಉಪಾಯವೊಂದನ್ನು ಮಾಡಿದೆ. ಹೌದು, ಬಿಲ್ಲ ಹಬ್ಬವನ್ನು ಆಯೋಜಿಸಿದ್ದಾನೆ. ಅಕ್ರೂರರನ್ನು ಕರೆದು ಕೃಷ್ಣನಿರುವಲ್ಲಿಗೆ ಕಳುಹಿಸಿದೆ. ಬಿಲ್ಲ ಹಬ್ಬಕ್ಕೆ ಬರಬೇಕು ಎಂಬ ಹಾಗೆ ವಾಲೆಯನ್ನು ಕಳುಹಿಸಿದ್ದೇನೆ. ಈಗಲೂ ಮತ್ತೆ ಬರುವುದಾಗಿ ಕಾಯುತ್ತಾ ಕುಳಿತವನು. ಹೀಗಾಗುತ್ತಾ ಉಂಟು, ಯಾಕೆ ಹೀಗಾಗುತ್ತಾ ಉಂಟು? ಒಬ್ಬೊಬ್ಬರನ್ನು ತರಿದಂತಹ ಕೃಷ್ಣನಿಗೆ ಇಲ್ಲಿಯವರೆಗೆ ಬರುವುದು ಕಾಠಿಣ್ಯವಾದೀತು ಎಂದು ನಾನು ಭಾವಿಸಿಕೊಂಡಿದ್ದೆ. ಅದು ಹಾಗಾಗುವುದಿಲ್ಲ. ಸುಲಭ ಮಾರ್ಗವಾಗಿ ಇತ್ತ ಕಡೆಗೆ ಬರುತ್ತಾ ಇದ್ದಾನೆ ಎಂಬ ವಾರ್ತೆಯನ್ನು ಕೇಳಿದನಲ್ಲ. ಅಮ್ಮಮ್ಮ, ಏನೇನು ಆಲೋಚನೆಯನ್ನು ಮಾಡಿ ನನ್ನದಾದಂತಹ ತಲೆಯೇ ಕೆಟ್ಟು ಹೋಗಿದೆ. ನೆತ್ತಿಯ ಮೇಲಣ ಇದ್ದಂತಹ ಸೂರ್ಯದೇವ ಪಶ್ಚಿಮಕ್ಕೆ ಸಾಗಿ ಮುಳುಗುತ್ತಾ ಹೊತ್ತಾಗುತ್ತಾ ಉಂಟು. ಹಾಗಾದ್ರೆ ನನ್ನದಾದಂತಹ ತನುವಿಗೂ ಮನಕ್ಕೂ ವಿಶ್ರಾಂತಿ ಅಗತ್ಯತೆ ಉಂಟು. ಹೌದು, ನಾಳೆಯ ದಿವಸಕ್ಕೆ ಕಾಯುತ್ತಾ ಕುಳಿತಿದ್ದೇನೆ. ಹಾಗಾದ್ರೆ ಇಂದಿನ ದಿನಚರಿಯಲ್ಲಿ ನನ್ನದಾದಂತಹ ಅರಮನೆಯಲ್ಲಿ ವಿಶ್ರಾಂತಿಯನ್ನು ಪಡೆಯಬೇಕು. ತಡ ಮಾಡುವುದು ಯಾಕೆ? ನೇರವಾಗಿ ಅಂತಃಪುರದೊಳಗೆ ತೆರಳುತ್ತೇನೆ. ಈ ಪರಿಯಳಲು ಭಯದು ಈ ಪರಿಯಳಲು ಭಯದು ಶ್ರೀಪತಿಯೋ ನೆನೆಬುದ ಸಜಾಗೃಗದಿ ತಾಪವಡಿಸಿ ಕನಸಿನೊಳು ಶ್ರೀಪತಿಯೋ ನೆನೆಬುದ ಸಜಾಗೃಗದಿಯೋ ತಾಪವಡಿಸಿ ಕನಸಿನೋ ಲೋಕದ ಸ್ವಪ್ನವ ಕಂಡಂಜೊಂದಲಿಲ್ದೆಲ್ಲೋ ಲೋಕದ ಸ್ವಪ್ನವ ಕಂಡಂಜುದಲಿಲ್ದೆಲ್ಲೋ
ಮಾಡೇನು ಏನ ಮಾಡಲಿ ನಾನಿನ್ನೇನ ಗಂಡೆನು ಕನಸಿನೊಳು ಏನ ಮಾಡಲಿ ಯಾಕೆ ಈ ರೀತಿ ಆಗುತ್ತಾ ಉಂಟು ಒಂದನ್ನು ನಾನು ಅರಿಯದೆ ಹೋದಿರಲ್ಲ. ಅರೆ ಕ್ಷಣ ಅಂತಃಪುರದಲ್ಲಿ ಇಟ್ಟುಕೊಂಡು ನಿದ್ರೆಗೆ ಜಾರಿದೆನು ಎಂಬ ಹಾಗೆ ವಾಸವಾಗುವಂತಹ ಹೊತ್ತಿಗೆ ಏನಿದು ವೈಪರೀತ್ಯ? ಒಂದಾದಂತಹ ಸ್ವಪ್ನದಲ್ಲಿ ಕಂಡದಾದರೂ ಏನು? ನೆತ್ತಿಗೆ ತೈಲವನ್ನು ಒತ್ತುತ್ತಾ ವೃತ್ತಿಗೆಯನ್ನು ಮೈಗೆ ಹಚ್ಚುತ್ತಾ ಇದ್ದೇನಲ್ಲ. ಏನಿದು ಅಬ್ಬಬ್ಬಾ, ಅಷ್ಟು ಮಾತ್ರ ಸಾಲದು ಎಂಬುದಾದ್ರೆ ಇನ್ನು ಮುಂದಕ್ಕೆ ಹೋಗಿ ನೋಡುತ್ತೇವೆ. ಕೆಂಪು ಹೂವಿನ ಹಾರ, ದಾಸವಾಳದ ಹಾರವನ್ನು ಕೊರಳಿಗೆ ಹಾಕಿಕೊಂಡು ಕತ್ತೆಯನ್ನು ನೋಡಲಿದ್ದೇನೆ ನಾನು. ಹಿಮ್ಮುಖವಾಗಿ ಕುಳಿತುಕೊಂಡು ಕತ್ತೆಯ ಮೇಲೆ ನಡೆದುಕೊಂಡು ಮುಂದಕ್ಕೆ ಸಾಗುತ್ತಾ ಇದ್ದೇನೆ. ಯಾಕೆ ಹೀಗೆ, ಯಾಕೆ ಹೀಗೆ? ಇದರ ಮುನ್ಸೂಚನೆಯಾದ ದಕ್ಷಿಣ ಯಾತ್ರೆಯನ್ನು ಮಾಡುತ್ತಾ ಮುಂದುವರಿದನಾದ್ರೆ ದಕ್ಷಿಣ ದಿಕ್ಕಿಗೆ ಅಧಿಪತಿಯಾದ ಯಮ. ಅದರ ಅರ್ಥ ಯಮನ ಬಳಿಗೆ ಕತ್ತೆಯಲ್ಲಿ ಕುಳಿತುಕೊಂಡು ಮುಂದುವರಿದು ಹೋಗುತ್ತೇನೆ ಎಂಬುದಾದ್ರೆ ಯಮನಾಲಯಕ್ಕೆ ಮುಂದಡಿದ್ದ ಹಾಗಾಯಿತಲ್ವೇ? ಯಾಕೆ ಹೀಗೆ, ಯಾಕೆ ಹೀಗಾಗುತ್ತಾ ಉಂಟು? ಆಲೋಚನೆಯನ್ನು ಮಾಡ್ತಾ ಇದ್ದೇನೆ. ಹಾಗಾದರೆ ಕಂಸನ ಜೀವನ ಎಂಬುದು ಇಲ್ಲಿಗೆ ಕೊನೆಯಾಗುತ್ತದೆ. ಗಾಢವಾದಂತಹ ನಿದ್ರೆಯಿಂದ ಮೇಲನ ಎದ್ದು ನೋಡುತ್ತೇನೆ. ಬೆದರುದ ಬೆದರುತನ ನಿದ್ದರೆಯಲ್ಲಿದಿರಿಗೆ ಸತ್ತವರಿದಕು ಕದಕುದಲೆಲ್ಲ ಮತ್ತಪ್ಪು ಬರಿದೆಯಲ್ಲನು ಬಿಡದೆ ಇದೆಯನ್ನಯ ತಲೆ ತಡಬರಿಸಿದರೆ ನಗದು ಕಾಣದು ಇದೆಯನ್ನಯ ತಲೆ ತಡಬರಿಸಿದರೆ ನಗದು ಕಾಣದು ಅದರದಿ ಕವಿ ತರ್ಪಣ ಬೀಗಿಸಲಿದರುಳು ಕಾಣಿಸದು ಅದರದಿ ಕವಿ ತರ್ಪಣ ಬೀಗಿಸಲಿದರುಳು ಕಾಣಿಸದು ಏನ ಮಾಡಲಿ ನಾನಿನ್ನೇನ ಗಂಡೆನು ಕನಸಿನೊಳು ಕೃಷ್ಣ ಶಯನಾಗ್ರಹದಲ್ಲಿ ಅಲ್ಪ ಕಾಲದ ವಿಶ್ರಾಂತಿಯನ್ನು ಪಡೆದುಕೊಂಡಂತಹ ಸಂದರ್ಭಕ್ಕೆ ಸ್ವಪ್ನದಲ್ಲಿ ಕಂಡಂತಹ ದೃಶ್ಯಗಳು ಭೀಕರವಾಗಿ ಕಂಡರು ಕೂಡ ಇದ್ದಕ್ಕಿದ್ದಂತೆ ಎಚ್ಚರಗೊಂಡು ಎದ್ದು ನಿಂತೆಂತಾದ್ರೆ ಏನಾಶ್ಚರ್ಯ, ಏನಾಶ್ಚರ್ಯ! ಯಾವ ಸಂದರ್ಭದಲ್ಲಿ ವಿಷಪಾನ ಮಾಡಲು ಕಳುಹಿಸಿದಂತಹ ಭೂತಾನಿ ಅಳಿದು ಹೋದಂತಹ ಆಕೆ ಮೇಳನದಲ್ಲಿ ನಿಂತುಕೊಂಡು ಬಾ 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 ಎಂಬ ಹಾಗೆ ಕರೆಯುತ್ತಾ ಇದ್ದಾಳೆ. ಅಳಿದವರು ಹೋದರು, ಉಳಿದಂತಹ ನಾನು ಇಲ್ಲೇ ಇದ್ದೇನೆ. ಉಳಿದಂತಹ ನನ್ನನ್ನು ಅಳಿದು ಹೋದಂತವರು ಕರೆಯುತ್ತಾ ಇದ್ದಾರೆ.
ಶಕಟ, ಧೇನುಕ, ಪ್ರಳಂಬರ ಮೊದಲಾದವರು ಎಲ್ಲರೂ ಕೂಡ ಬಾ ಬಾ ಎಂಬ ಹಾಗೆ ನನ್ನನ್ನು ಕರೆಯುತ್ತಾ ಇದ್ದಾರಲ್ಲ. ಏನಿದು? ಅಂತ್ಯಕಾಲ ಸಮೀಪಿಸುತ್ತಾ ಇದೆ ಎಂಬ ಹಾಗೆ ಭಾಸವಾಗುತ್ತಾ ಇದೆ ನನಗೆ. ಅಳಿದು ಹೋದಂತಹ ಎಲ್ಲರೂ ಕೂಡ ಕೈ ಬೀಸಿ ನನ್ನನ್ನು ಕರೆಯುತ್ತಾ ಇದ್ದಾರಲ್ಲ. ಇದರ ಅರ್ಥ ಏನು? ಇದರ ಅರ್ಥ ಏನು? ಸಾಲದು ಎಂಬುದ ಹಾಗೆ ನೋಡುತ್ತಿರುತ್ತೇನೆ. ದರ್ಪಣವನ್ನೊಮ್ಮೆ ವೀಕ್ಷಿಸಿ ನೋಡಿದೆ ನಾನು. ದರ್ಪಣದಲ್ಲಿ ನನ್ನದಾದಂತಹ ಶಿರವೇ ಕಾಣೆಯಾಗಿ ಹೋಯಿತಲ್ಲ. ಯಾಕೆ ಹೀಗೆ? ಯಾಕೆ ಹೀಗಾಗುತ್ತಾ ಉಂಟು? ಒಂದೊಂದು ಕೂಡ ನಾನು ಅರಿಯದೆ ಹೋದೆನು. ಇದರ ಮರ್ಮವನ್ನು ತಿಳಿಯಬೇಕು ಎಂಬ ಹಾಗೆ ನನ್ನನ್ನು ಸರಿಯಾಗಿ ನೋಡಬೇಕು. ಹಾಗಾದ್ರೆ ನಿದ್ರಿಸದೆ ಇದೇ ರೀತಿಯಾಗಿದ್ದೇನೆಂದಾದ್ರೆ ಈ ರೀತಿ ಮರುಳಾಗಿ ಹೋಗಿದೆ. ಅದಕ್ಕೆ ಬೇಕಾಗಿ ಮುಂದಡಿ ಇಟ್ಟು ಹೋದಾಗ ಉರಿವುದು ದೀಪವು ಇದು ಎರಡಾಗುತ್ತ ಕಾಣುತ್ತಿದೆ. ಉರಿವುದು ದೀಪವು ಇದು ಎರಡಾಗುತ್ತ ಕಾಣುತ್ತಿದೆ. ಅರಮನೆಯೆಲ್ಲವ ವೀಕ್ಷಿಸಿದೆ ಹರಿಮಯವಾಯ್ತಯ್ಯೋ. ಪರಿಸಿದೆ ತಂಗಿಯ ಮಕ್ಕಳ ಕರೆಸಿದೆ ಕೃಷ್ಣನು ಬಗು ಹರಿಯುಳು ನಾಟಕದಾರಿಯು ಅರಿವೇನು ಮೊದಲಾಗಿ. ಉರಿವುದು ದೀಪವುದು ಎರಡಾಗುತ್ತ ಕಾಣುತ್ತಿದೆ. ಎರಡಾಗುತ್ತ ಕಾಣುತ್ತಿದೆ. ಏನ ಮಾಡಲಿ? ದರ್ಪಣದಲ್ಲಿ ನನ್ನ ಪ್ರತಿಬಿಂಬವನ್ನು ನೋಡಿದರೆ ನನ್ನದಾದಂತಹ ಶಿರವೇ ಕಾಣೆಯಾಗಿ ಹೋಗಿದೆ. ಬಹುಶಃ ನನಗೆ ಮರಳು ಹಿಡಿದಿದ್ದೆ. ಅದಕ್ಕೆ ಬೇಕಾಗಿ ಅರಮನೆಯ ಉಪ್ಪರಿಗೆಯನ್ನು ಏರಿ ನನ್ನದಾದಂತಹ ಮಧುರಾ ನಗರಿಯಲ್ಲಿ ಬೃಹದಾಕಾರವಾಗಿ ಬೆಳಗುತ್ತಾ ಇರುವಂತಹ ದೀಪ ಬಂಬಾಳ ದೇವಿಗೆ ದಿಟ್ಟಿಸಿ ನೋಡುತ್ತೇನೆ. ಯಾರದು ಯಾರದು? ಎರಡೆರಡಾಗಿ ಕಾಣಿಸುತ್ತಾ ಇದೆ ನನ್ನ ಕಣ್ಣಿಗೆ. ಉರಿಯುತ್ತಿರುವಂತಹ ದೀಪ ಒಂದಾದರೂ ಕೂಡ ನನ್ನ ಕಣ್ಣಿಗೆ ಇಂದು ಎರಡೆರಡಾಗಿ ಕಾಣಿಸುತ್ತಾ ಇದೆಯಲ್ಲ. ಏನಿದು? ತಿರುಗಿ ನೋಡಿದರೆ ಬೆಳಕಿಗೆ ಬೀಳಬೇಕಾದಂತಹ ನೆರಳೆ ಮಾಯವಾಗಿ ಹೋಗಿದೆ. ಅರೆ ಕ್ಷಣ ಏನೇನು ಆಲೋಚನೆಯನ್ನು ಮಾಡಿಕೊಂಡೆ. ಪುನರಪ್ಪಿ ತಿರುಗಿ ನೋಡಿದರೆ ಬೀಳುತ್ತಿರುವಂತಹ ನೆರಳಿನಲ್ಲಿ ಮತ್ತೆ ನನ್ನ ಶಿರವು ಕಾಣೆಯಾಗಿ ಹೋಗಿದೆ. ಮಗದೊಮ್ಮೆ ನೋಡಿದರೆ ನೆರಳು ಕಾಣಿಸುತ್ತಾ ಇದೆ. ನೆರಳು ಕಾಣಿಸುತ್ತಾ ಉಂಟು ನನಗೆ. ಆದರೆ ದೇಹದ ಉದ್ದಗಲಕ್ಕೂ ಕೂಡ ರಂಧ್ರಗಳೇ ಕಾಣುತ್ತಾ ಕಂಸನ ಕೊನೆಗಾಲ ಬಂದಿದೆ. ಕಂಸನಿಗೆ ಮೃತ್ಯುವಿನ ಸೂಚನೆಯೇ. ಎತ್ತ ನೋಡಿದ ರಕ್ತ ಕೃಷ್ಣನೊಬ್ಬನೇ ಕಾಣುತ್ತಾ ಇದ್ದಾನೆ. ಉಪ್ಪರಿಗೆಯ ಮೇಲೆ ನೋಡುತ್ತೇನಂತೆ. ಅಲ್ಲಿಯೂ ಕೂಡ ಕೃಷ್ಣ ನಗುತ್ತಾ ಇದ್ದಾನೆ. ಮೇಲ ಜಾರಿ ನಿಂತು ಕೆಳಗೆ ನೋಡಿದರೆ ಕೆಳಗೆ ಕಾಣಿಸುತ್ತಾ ಇದ್ದಾನೆ ಕೃಷ್ಣ. ಓಡೋಡಿಕೊಂಡು ಬಂದು ಅಪ್ಪಿಕೊಳ್ಳಲು ಮುಂದಡಿ ಇಟ್ಟರೆ ಅಲ್ಲಿ ಕಾಣದಾಗಿ ಹೋಗಿದ್ದಾನೆ. ಮತ್ತೊಂದು ದಿಕ್ಕಲ್ಲಿ ಕಾಣುತ್ತಾ ಇದ್ದಾನೆ. ಇತ್ತ ಕಡೆ ನೋಡಿದರೆ ಇತ್ತ ಕಾಣುತ್ತಾ ಇದ್ದಾನಮ್ಮ.
ಹಾಗಾದ್ರೆ ಸಮಸ್ಯೆಯಲ್ಲಿ ನೋಡುವುದಾದ್ರೆ ಕಂಸನ ಕಡೆಗಾಲ ಬಂದಿದೆ ಎಂಬುದು ಮುನ್ಸೂಚನೆಯಾಯಿತೆ. ಅಲ್ಲ, ಕಂಸನಿಗೆ ಕೇಡುಗಾಲ ಬಂತೆ. ಅರ್ಥವಿಸಿಕೊಂಡಿದ್ದೇನೆ. ಹೇಗೆ? ದುರುಳಲಿ ಪರಿಮರುಗಿ, ಹೌದು, ದುರುಳಲಿ ಪರಿಮರುಗಿ ನಯನವ ತೆರೆದು ನೋಡಲು ಕೃಷ್ಣ ಕೃಷ್ಣ ನಯನವ ತೆರೆದು ನೋಡಲು ಅರಮನೆಯ ಹೊರಗೆ ಒಳಗೆ ಶ್ರೀಕೃಷ್ಣಮಯವಾಗಿರಲು ಎಲ್ಲವೂ ಕೂಡ ಕೃಷ್ಣಮಯವಾಗಿದೆ. ಅರಮನೆಯ ಹೊರಗೆ ಒಳಗೆ ಒಳಗು ಶ್ರೀಕೃಷ್ಣಮಯವಾಗಿರಲು ಭರದಿ ಬಯದು ನೆನೆದು ಶ್ರೀಹರಿಯ ಇವನು ಭರದಿ ಬಯದು ನೆನೆದು ಶ್ರೀಹರಿಯ ಮೂರ್ತಿಯ ಹೃದಯ ಕಮಲದಿ ಸೆರೆ ಬಿಡಿದ ಪುಣ್ಯಾತ್ಮನು ಯಾರು ಎನ್ನುತ್ತೀ ತ್ರೈ ಜಗದಿಯೇ ಕೃಷ್ಣ ಕೃಷ್ಣ ಶ್ರೀಹರಿ ಜಯ ಜಯ ಶ್ರೀಕೃಷ್ಣ ಕೃಷ್ಣ 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 ಶ್ರೀಕೃಷ್ಣ. ಹೌದು, ಅರಮನೆಯ ಉಪ್ಪರಿಗೆಯಲು ಕೃಷ್ಣನನ್ನು ಕಾಣುತ್ತಾ ಇದ್ದೇನೆ, ಕೆಳಗಡೆಯೂ ಕಾಣುತ್ತಾ ಇದ್ದೇನೆ. ಒಳಗೂ ಕೃಷ್ಣ, ಅರಮನೆಯ ಹೊರಗೂ ಕೂಡ ಕೃಷ್ಣನಿಗೆ. ಎತ್ತ ನೋಡಿದ ರಕ್ತ ಕೃಷ್ಣಮಯವಾಗಿದೆ ಅಲ್ವಾ? ಹೌದು. ನನ್ನದಾದಂತಹ ಬಹಿರಂಗದಲ್ಲೂ ಕೃಷ್ಣ, ನನ್ನದಾದಂತಹ ಅಂತರಂಗದಲ್ಲೂ ಕೂಡ ಕೃಷ್ಣನನ್ನು ಕಾಣುತ್ತಾ ಇದ್ದೇನೆ. ಅಷ್ಟು ಮಾತ್ರ ಸಾಲದು ಎಂಬುದಾದ್ರೆ ನಿದ್ರಿಸಿದಂತಹ ಹೊತ್ತಿಗೆ ಮತ್ತೊಮ್ಮೆ ಸ್ವಪ್ನದಲ್ಲಿ ಯಾರನ್ನು ಕಾಣುತ್ತಾ ಇದ್ದೇನೆ? ಶ್ರೀಹರಿಯನ್ನು ಕಾಣುತ್ತಾ ಇದ್ದೇನೆ. ದುಷ್ಟರ ವಧೆಗಾಗಿ ಒಂದೊಂದು ಅವತಾರಗಳನ್ನು ಎತ್ತುತ್ತಾ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ಹೀಗೆ ಹಲವು ರೂಪಗಳಲ್ಲಿ ಅವತಾರವನ್ನು ಎತ್ತುತ್ತಿರುವಂತಹ ಒಂದೊಂದೇ ದೃಶ್ಯಗಳು ನನ್ನ ಕಣ್ಣಿಗೆ ಗೋಚಾರವಾಗುತ್ತಾ ಇದೆ. ಮಗದೊಮ್ಮೆ ನೋಡುತ್ತೇನಂತೆ ನನ್ನದಾದಂತಹ ವೈರಿಯ ರೂಪ ಕೃಷ್ಣ ಕೃಷ್ಣ ಕೃಷ್ಣ. ಹೌದು, ಶ್ರೀಹರಿಯನ್ನು ಕಂಡೆ ಅಂತಾದ್ರೆ ಮತ್ತೊಮ್ಮೆ ಕೃಷ್ಣನ ರೂಪವೇ ನನ್ನ ಮನಸ್ಸಿನಲ್ಲಿ ಗೋಚರಿಸುತ್ತಾ ಇದೆ. ಹಾಗಾದ್ರೆ ಕಂಸನಿಗೆ ಕಡೆಗಾಲ ಬಂತೆ. ಕೃಷ್ಣ ಯಾರು ಎಂಬುದನ್ನು ಈಗ ಅರ್ಥವಿಸಿಕೊಂಡಿದ್ದೇನೆ. ವೈರಿಯ ಹಾಗೆ ನಾನು ಬಿಂಬಿಸುತ್ತಾ ಮುಂದುವರಿದು ಹೋದ್ರೆ ಅಂದಿನ ದಿನದಲ್ಲಿ ನನಗೆ ಹೇಳಿದಂತಹ ಶರೀರವಾಣಿ ಅಷ್ಟಮ ಗರ್ಭ ಸಂಜಾತನಾದಂತಹ ಕೃಷ್ಣನಿಂದಲೇ ಮರಣ. ಒಟ್ಟಾಗಿ ಹೇಳುವುದಾದ್ರೆ ನನಗಿದು ಕಡೆಗಾಲ. ಕೃಷ್ಣನಿಂದಲೇ ಮರಣ ಎಂಬುದು ಖಚಿತವಾಗಿ ಹೋಗಿದೆ. ಇವನು ಯಾರು? ಇವನು ಯಾಕೆ ಈ ಭೂಮಿಯಲ್ಲಿ ಹುಟ್ಟಿದ್ದಾನೆ? ಎಲ್ಲವೂ ತಿಳಿದ ನನಗೆ ಒಂದೊಂದಾಗಿ ಎಳೆಯಾಗಿ ಈಗ ಅರ್ಥವಾಗುತ್ತಾ ಉಂಟು.
ಅದೆಷ್ಟೋ ರಕ್ಕಸರನ್ನು ಇವ ವರ್ತಿಸಿದ್ದಾನೆ. ಕಡೆಗಾಲಕ್ಕೆ ಕಂಸನಿಗೂ ಕೂಡ ಕೃಷ್ಣನಿಂದಲೇ ಮರಣ, ಕೃಷ್ಣನಿಂದಲೇ ಮರಣ ಅರಿತುಕೊಂಡಿದ್ದಾನೆ. ಹಾಗಾದ್ರೆ ನನಗೂ ಕೂಡ ಮೋಕ್ಷವನ್ನು ಖರೀದಿಸಕ್ಕೆ ಬೇಕಾಗಿ ಕೃಷ್ಣನ ರೂಪದಲ್ಲಿಯೇ ಹರಿಯು ಭೂಮಿಗೆ ಇಳಿದಿದ್ದಾನೆ. ಹಾಗಾದ್ರೆ ಲೋಕ ಮುಖಕ್ಕೆ ನಾನು ಮಾಡಿದ್ದು ಸರಿಯೇ ಅಲ್ಲ? ಕಂಸ ಮುಂದುವರಿದು ಹೋದಂತಹ ದಾರಿಯನ್ನು ನಾವು ಅವಲೋಕಿಸಿ ನೋಡಿದ್ರೆ 90 ಭಾಗವನ್ನು ಕ್ರಮಿಸಿದ್ದೇನೆ. ತಿರುಗಿ ಪುನರಪಿ ಹೋಗಬೇಕಾದ್ರೆ ಅದೆಷ್ಟೋ ದೂರವನ್ನು ಕ್ರಮಿಸಿ ಬಂದಿದ್ದೇನೆ. ಹಾಗಾದ್ರೆ ತಿರುಗಿ ಹೋಗುವ ಹಾಗೆ ಇಲ್ಲ. ಕಂಸ ನಡೆದದ್ದೇ ದಾರಿ, ಕಂಸ ಮಾಡಿದ್ದೇ, ಕಂಸ ಹೇಳಿದ್ದೇ ವಚನ. ಹೌದು, ಇದೇ ದಾರಿಯಲ್ಲಿ ಮುಂದುವರಿದು ಹೋಗುತ್ತಾದ್ರೆ ಆದಷ್ಟು ಬೇಗ ನನಗೆ ಮೋಕ್ಷ ಸಿಗುತ್ತಾ. ಲೋಕ ಮುಖಕ್ಕೆ ಇದನ್ನು ಹೇಳಲಾಗುತ್ತದೆ, ಆಗುವುದಿಲ್ಲ. ಯಾಕೆ? ಕಾಠಿಣ್ಯದಿಂದ ಹೋದಂತಾದ್ರೆ ಮೋಕ್ಷವು ಬೇಗ ಲಭಿಸುತ್ತದೆ. ದೇವರ ಸಾನ್ನಿಧ್ಯಕ್ಕೆ ಆದಷ್ಟು ಬೇಗ ನಾವು ಕಾಲಿಡುತ್ತೇವೆ ಎಂಬುದಾದರೆ ಈ ಭೂಮಿಯಲ್ಲಿರುವಂತಹ ಎಲ್ಲರೂ ಕೂಡ ಕಾಠಿಣ್ಯವಲ್ಲೇ ಬಯಸುತ್ತಾರೆ. ಆದಷ್ಟು ಬೇಗ ದೇವರ ಹತ್ತಿರಕ್ಕೆ ಹೋಗಬೇಕು ಎಂಬುದು ಸಲ್ಲದು. ಅದಕ್ಕೆ ಬೇಕಾಗಿ ಕೃಷ್ಣನು ಯಾರು ಎಂಬುದನ್ನು ನನ್ನ ಒಳಗೆಯೇ ಇರಬೇಕೇ ಹೊರತು ಬಹಿರಂಗಪಡಿಸಬಾರದು. ಅದಕ್ಕೆ ಬೇಕಾಗಿ ನಾನು ಆಯ್ದುಕೊಂಡಂತಹ ಮಾರ್ಗ, ಕಂಸ ನಡೆದಂತಹ ದಾರಿ ಪುನರಪಿ ತಿರುಗಿ ನೋಡಲಾರೆ. ಎಲ್ಲರಿಗೂ ಕೂಡ ತಿಳಿಯಬೇಕು, ನನ್ನ ಬದ್ಧವೈರಿ ಕೃಷ್ಣ, ಕೃಷ್ಣ. ಅದಕ್ಕೆ ಬೇಕಾಗಿ ಅವನನ್ನು ಇಲ್ಲಿಯವರೆಗೆ ಬರಮಾಡಿಕೊಂಡದ್ದು. ಬಂದಿದ್ದಾನಲ್ಲ, ಅವನನ್ನು ಕಾಣಬೇಕು, ಅವನಲ್ಲಿ ಮಾತನಾಡಬೇಕು, ಎದುರುಗೊಳ್ಳಬೇಕು ಅವನನ್ನು. ಸ್ವಪ್ನದ ಮಾತಿನಲ್ಲಿ ಮುಂದುವರಿತಾ ಹೋದಂತಹ ಸಮಯಕ್ಕೆ ಸಮಯವೇ ಕಳೆದು ಹೋದದ್ದು ತಿಳಿಯದಾಗಿ ಹೋಯಿತೇವೆ. ಬಾನಲ್ಲಿ ಮೂಡಿದಂತಹ ತಾರೆಗಳೆಲ್ಲವೂ ಕೂಡ ಅದೃಶ್ಯವಾಗುತ್ತಾ ಇರುವಂತಹ ಸಮಯವಾಗುತ್ತಾ ಬಂತು. ಸೂರ್ಯ ಮೂಡಣದಲ್ಲಿ ಮೂಡುವಂತಹ ಗಳಿಗೆ ಆಗುತ್ತಾ ಬಂತು. ಹಾಗಾದ್ರೆ ಇಂದಿನ ನಿದ್ರೆ ಕಂಸನಿಗೆ ಇಲ್ಲದಾಗಿ ಹೋಯಿತಲ್ಲವೇ? ನಾಳಿನ ದಿನಕ್ಕಾಗಿ ಕಾದು ಕುಳಿತವಳು ಸಮಯ ಬರುತ್ತಾ ತಡ ಮಾಡುವುದಿಲ್ಲ. ನಿತ್ಯ ವಿಧಿ ಕರ್ಮಾದಿಗಳನ್ನು ಪೂರೈಸಿಕೊಳ್ಳಲು ನೇರವಾಗಿ ಹೋಗುತ್ತೇನಂತೆ ಹೋಗುತ್ತೇನೆ. ಉದಯ ಕಾಲದೊಳೆದ್ದು ಕಂಸ ನಿಂತಲು ಬಂದು ಪೀಠದೊಳು ಆನಂದ ತುಂದಿರುತ್ತಾ ಚಂದದಿ ಕರೆಸಿದನು ಮಂದಿ ಮಾರ್ಬಲವ ಉದಯ ಕಾಲದಿ ನಿತ್ಯಾದಿ ಕರ್ಮಗಳನ್ನು ಪೂರೈಸಿಕೊಂಡು ಈ ಸಂದರ್ಭಕ್ಕೆ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದೇನೆ. ಕೃಷ್ಣ 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 ಏನಂತೆ ಏನಂತೆ ಮಧುರ ನಗರಿಯೊಳಗೆ ನುಸುಳಿದ್ದು ಮಾತ್ರವಲ್ಲದೆ ಈ ಸಂದರ್ಭಕ್ಕೆ ರಜಕನನ್ನೇ ಕೊಂದಿದ್ದಾರೆ. ಹಾಗಾದ್ರೆ ಇವರಿಗೆ ಏನು ಮಾರ್ಗ ಎಂಬುದಾಗಿ ಆಲೋಚನೆ ಮಾಡಿದರೆ ಗೆದ್ದಾರಲ್ಲ ಜಗಜಟ್ಟಿಗಳು, ಚಾಣೂರ ಮುಷ್ಟಿಕರು, ನನ್ನದಾದಂತಹ ಆಸ್ಥಾನ ಜಟ್ಟಿಗಳೇ ಸರಿ. ಯಾರಲ್ಲಿ ಬಂದಂತಹ ಕೃಷ್ಣ ಬಲರಾಮರಿಗೆ ಎದುರಾಗಿ ಅವರನ್ನು ಎದುರಿಸಿ ಕೊಂದು ಬಿಡಿ.
ಬಂದಂತಹ ನಾವು ಹ. ಬಿಲ್ಲು ಹಬ್ಬದ ಪೂಜೆಗೆ ಅಂತ ಇರಿಸಿದಂತಹ ಆ ಧನುಸನ್ನು ಎತ್ತಿ ಮುರಿದವನು ನಾನಿದ್ದೇನೆ. ಹೌದು. ಹಾಗೆಯೇ ಹ. ಚಾನರು ಮುಷ್ಟಿಕರನ್ನು ತಡೆದಂತಹ ನಮ್ಮನ್ನು ತಡೆದರು, ಅವರನ್ನು ವಧಿಸಿ ಆಯಿತು. ಹೌದು. ಇನ್ನೇಕೆ ತಡ? ತೆರಳೋಣ. ಕೊಲ್ಲೆ ವಸುದೇವರನು ಮಕ್ಕಳರೆಲ್ಲರನ್ನು ವೃದ್ಧರನ್ನು ಕೊಲ್ಲೆಲೆ ಕೊಲ್ಲೆ ರೈದಲೆ ಉಗ್ರಸೇನ ನಾನು ಜನನು ಬಂದು ಬಿಟ್ಟರೆ ಜಗಜಟ್ಟಿಯಲ್ಲೇ ಸೋಲಿಸಿದ್ದಾರೆ. ಅಷ್ಟು ಮಾತ್ರ ಸಾಲದು ಎಂಬ ಹಾಗೆ ಮುಂದುವರಿದಂತಹ ಅವರು ಏನು ಮಾಡಿದ್ದಾರಂತೆ? ಬಿಲ್ಲ ಹಬ್ಬಕ್ಕೆಂದು ಶಿವಧನುಸ್ಸನ್ನೇ ಎದುರಿಗಿಟ್ಟಾರೆ. ಅದನ್ನೇ ಮುರಿದುಕೊಂಡು ಮುಂದರಿಗಿಟ್ಟು ಬಂದು ನಮ್ಮದಾದಂತಹ ಪಟ್ಟದಾಲೆ ಅದನ್ನೇ ಮರ್ದಿಸಿದ್ದಾರಂತೆ. ಹಾಗಾದ್ರೆ ತಡ ಮಾಡುವುದು ಸರಿಯಲ್ಲ. ಯಾರಲ್ಲಿ ಸೆರೆಮನೆಯಲ್ಲಿದ್ದಂತಹ ವಸುದೇವನನ್ನು ಕೊಲ್ಲಿ, ನನ್ನ ತಂದೆಯಾದ ಉಗ್ರಸೇನ ಇದ್ದಾನಲ್ಲ ಅವನನ್ನು ಕೊಲ್ಲಿ, ಎಲ್ಲರನ್ನು ಕೊಲ್ಲಿ, ಎಲ್ಲರನ್ನು ಕೊಲ್ಲಿ. ಕೃಷ್ಣ ಚಲದಿಯಲ್ಲಾದ ನಿರ್ಮೆ ಕೊಲುಬೆ ನೋಡಿಲ ಚಲದಿಯಲ್ಲಾದ ನಿರ್ಮೆ ಕೊಲುಬೆ ನೋಡಿಲ ಅಂತರವನ್ನು ಕಾಯ್ದಿರಿಸಿಕೋ. ಏನಕ್ಕೆ ಈ ಅಂತರ? ಏರಿದ್ರು ಗೋಮಯದ ವಾಸನೆ. ಶುದ್ಧ ಮಾವ. ಯಾರು? ನಾವು. ನೀನೊಬ್ಬ ಗೋಮಯ, ಇವೊಬ್ಬ ಗೋಮೂತ್ರ. ಇರಲಿ. ಹೌದೇನೋ? ಏನು? ನೇರವಾಗಿ ಬಂದದ್ದು ನನ್ನ ಆಸ್ಥಾನಕ್ಕೆ ಬಂದದ್ದು ಮಾತ್ರವಲ್ಲದೆ ನಾನು ಏರಿ ಕುಳಿತಂತಹ ಸಿಂಹಾಸನದಲ್ಲಿ ನನ್ನದಾದಂತಹ ತೊಡೆಯನ್ನು ಏರಿಕೊಳ್ಳಲು ಮುಂದುವರಿದು ಬಂದೇನೋ. ಅವನ ಮೇಲಿರುವಂತಹ ಪ್ರೀತಿ. ಮಾವನ ಮೇಲಿರುವಂತಹ ಪ್ರೀತಿ. ಹ. ಹೌದೇನೋ? ನಾನು ಏನು ಮಾಡಿದೆ, ನೀನು ಏನು ಮಾಡಿದೆ, ಎಲ್ಲವನ್ನು ಕೂಡ ಅರಿತುಕೊಂಡು ಸಲುಗೆಯಿಂದ ವರ್ತಿಸಿಕೊಂಡು ನನ್ನದಾದಂತಹ ತಡೆಯನ್ನು ಏರಿಕೊಂಡು ಬಂದಿದೆಯಾ? ಸಲುಗೆಯಹುದು ಮಾವ ನಿನ್ನೊಳೆನಗೆ ದುಟಬದು ಸಲುಗೆ
ಆಯ್ತ್. ಅಂದ್ರೆ ಅಳಿಯನಾಗಿ ನನ್ನ ಕರ್ತವ್ಯ. ಆ, ಆದರೆ ಸಲುಗೆ ಹೌದು, ಏನು ಸಲುಗೆ? ನಿಮ್ಮಲ್ಲಿ ಸಲುಗೆ ಅಲ್ಲದೆ ಓ. ನಾರಲ್ಲಿ ಮಾವ. ಆದರೂ ನಾವು ಬಂದಾಗಿಂದ ನೋಡ್ತಾ ಇದ್ದೇನೆ, ಆ, ನಿಮ್ಮ ಮುಖದಲ್ಲಿ ಕೋಪ. ಅರ್ಥವಾಗುತ್ತಾ ಇಲ್ಲ ಏನಕ್ಕೆ ಈ ಕೋಪ ಎಂದು. ನಾವು ಹಾಗೆ ಬಂದವರಲ್ಲ, ಮತ್ತೆ ನೀವು ಕರೆದು ಬಂದವರು. ಆ. ಇನ್ನು ಏಕೆ ಮಾವ ಈ ಕೋಪ? ಹೌದೇನೋ ಕೃಷ್ಣ? ಏನು ಮಾಡಿದೆ ನೀನು? ಏನು ಮಾಡಿದೆ? ಸಲುಗೆಯಿಂದ ವರ್ತಿಸಿ ಹಾ, ತೊಡೆಯನ್ನು ಅಡಗಿ ಕುಳಿತುಕೊಂಡೆಯಾ? ಹೌದು. ಕೃಷ್ಣ, ಹಾ, ಅಂದು ಹಾ, ನಾನು ಕಳುಹಿಸಿದಂತಹ ಹಾ. ಪೂತಣಿಯನ್ನು ನೀನು ಕೊಂದೆ. ಪೂತಣಿಯನ್ನು ಆ, ನಾನು ಕೊಂದಿಲ್ಲ. ಮತ್ತೆ ಅದು ಹಾಳು ಮೊಲೆ ಅಲ್ಲ ಮಾವ, ಮತ್ತೆ ಹಾಳು ಮೊಲೆ. ಆ? ಹೌದಪ್ಪ, ಎಲ್ಲರಿಗೂ ವಿಷವನ್ನೇ ಕೊಡುತ್ತಾ ಬಂದದ್ದು. ಆ. ನಾನು ಏನು ಮಾಡಲಿಲ್ಲ. ನಿಮ್ಮದಾದಂತಹ ನಂದಗೋಕುಲದಲ್ಲಿ ಹಾ, ಹಾಲಿಗೆ ಬರಗಾಲ ಬರಬಾರದು ಎಂಬ ಹಾಗೆ ಹಾ. ಪೂತಣಿಯನ್ನು ಕಳುಹಿಸಿದ್ರೆ ಆಕೆಯನ್ನು ನಾನು ಕೊಂದಿಲ್ಲ. ಮತ್ತೆ ಎಲ್ಲರಂತೆ ನನಗೂ ಹಾಲನ್ನು ಉರಿಸಿದರು. ನಾನು ಒಂದು ಹಾಲನ್ನ ಹೀರುತ್ತಾ ಹೋದೆ. ಹಾ. ಆದರೆ ಹಾಗೆ ಹಾಲನ್ನ ಉಗಿಯುತ್ತಾ ಹೋದೆ. ಹಾಗೆ ಅವಳು ಅವಳು ಬಂದ ಹಾಗೆ ಹಾ. ಏನೋ ಒಂದು ರೂಪವನ್ನು ತಾಳಿ ಸತ್ತೇ ಹೋದಳು ಮಾವ. ಹೌದೇನೋ ಕೃಷ್ಣ? ಏನು? ಇಷ್ಟೆಲ್ಲ ಮಾಡಿದೆಯಲ್ಲ, ಹಾ, ಹಾಗಾದ್ರೆ ಹಾ, ತದನಂತರ ನಾನು ಕಳುಹಿಸಿದಂತಹ ವೀರಾದಿ ವೀರರು ಹಾ. ಶಕಟ ಶಕಟ ಶಕಟನನ್ನು ಏನು ಮಾಡಿದೆ? ಕಣ್ಣಿ ಬಂತು. ಹಾ. ಆಡಲು ಹೋದವು. ಮುಟ್ಟಿದ ತಕ್ಷಣ ಪುಡಿ ಪುಡಿ. ಹೌದೇ? ಹಾ. ಹಾಗಾದ್ರೆ ಪ್ರಳಂಬಾಸುರನನ್ನು ಏನು ಮಾಡಿದೆ? ಬಂದ ಹಾಗೆ ಹಾಗೆ ಹೋದ ಮಾವ. ವಿಳಂಬ ಮಾಡದೆ ಕಳುಹಿಸಿದೆಯಾ? ವಿಳಂಬ ಮಾಡದೆ ಹೋಯ್ತ. ವಾತಾಸುರ ಅವ ಬಂದದ್ದು ಹೇಗೋ ಉಸಿರಿಲ್ಲದೆ ಹೋದ. ಸುಂಟರ ಗಾಳಿ ಹಾಗೆ ಬಂದ, ಉಸಿರಿಲ್ಲದೆ ಹೋದ. ಹೌದೇನೋ ಕೃಷ್ಣ? ಇಷ್ಟೆಲ್ಲ ಮಾಡಿದ ನಂತರ ಹಾ. ನಿನ್ನನ್ನು ಹೀಗೆ ಬಿಡುತ್ತಾರೆ ಎಂದು ಭಾವಿಸಿಕೊಂಡಿದ್ಯಾ? ಬಲೆ ಬಲೆ ನಿನ್ನ ಬಲ್ಲೆ ಬಲ್ಲೆ ನಮ್ಮ ಬಳಗವೆಲ್ಲ ತರಿದು ಮುಂದೆ ಅಲ್ಲಿ ಸಮರಿಯಲ್ಲಿ ಬೆದರಿ ಹಲ್ಲ ಬಿಡುವೆಯ ಹೌದೇನೋ ಕೃಷ್ಣ? ಅವರನ್ನೆಲ್ಲರನ್ನು ಕೂಡ ಮಣ್ಣು ಮುಕ್ಕಿಸಿದ ಮಾತ್ರಕ್ಕೆ ನನ್ನನ್ನು ಕೂಡ ಮಣ್ಣು ಮುಕ್ಕಿಸುವೆ ಎಂಬ ಹಾಗೆ ಮುಂದಡಿಗಿಟ್ಟುಕೊಂಡು ಬಂದೆಯಾ? ರಾಜ ರಜಕರನ್ನು ಏನು ಮಾಡಿದೆ? ರಾಜ ರಜಕ ರಾಜರಜಕರೇ ಆ, ನಮ್ಮ ದಾರಿಗೆ ಅಡ್ಡವಾದರು. ಹಾಗೆ ಒಂದು ಹೊಡೆದು ಕೊಂದು ಹಾಕಿದೆ. ಹೌದೇ? ಹಾ, ನಾನು ಏರುವಂತಹ ಮಟ್ಟದ ಆನೆ ಅದನ್ನು ಏನು ಮಾಡಿದೆ? ಅದರ ಮದವನ್ನೇ ಇಳಿಸಿದೆವು. ಅದರ ಮದವನ್ನು ಇಳಿಸಿದೆಯಾ? ಹೌದು. ಪಿಲ್ಲ ಹಬ್ಬಕ್ಕೆಂದು ಇಟ್ಟಂತಹ ಶಿವದನು ಸಣ್ಣ ಮುರಿದೆಯಾ? ಎತ್ತಿದೆ, ಮುರಿದು ಹೋಯಿತು. ಹೌದೇನೋ ಕೃಷ್ಣ? ಇಷ್ಟೆಲ್ಲವನ್ನು ಮಾಡಿದ ಮೇಲೂ ಕೂಡ ನಿನ್ನನ್ನು ಹೀಗೆಯೇ ಬಿಡುತ್ತೇನೆ ಎಂದು ಭಾವಿಸಿಕೊಂಡಿದೆಯಾ? ನೋಡ್ಲೆ ಮಾವ. ಅಂದು ದೇವಕಿಯ ಕೊರಳಿಗೆ ಇಡಬೇಕಾದಂತಹ ಕತ್ತಿ ಇದೋ ನನ್ನ ಕೈಯಲ್ಲಿ ಉಂಟು. ಶಿರಚ್ಛೇದನ ಮಾಡಿ ಶಿರಚ್ಛೇದನ Thank you.
ಕಾರ್ಯ ಹ. ಸಂಪೂರ್ಣವಾಯಿತು. ಹೌದು. ಮಾತ್ರವಲ್ಲ, ಈ ಮಧುರೆಯ ಪಟ್ಟವನ್ನು ಉಗ್ರಸೇನ ನಮ್ಮ ತಾತನಾದಂತಹ ಉಗ್ರಸೇನಿಗೆ ಕೊಟ್ಟಿದ್ದೇವೆ. ಹೌದು. ನಮ್ಮ ಹೆಣ್ಣಮ್ಮನನ್ನು ಸೆರೆಯಿಂದ ಸೆರೆಯಿಂದ ಬಿಡಿಸಿದ್ದೇವೆ. ಬಿಡಿಸಿದ್ದೇವೆ. ಇನ್ನು ನಮ್ಮ ಕೆಲಸವಾಯಿತು. ನಾವು ನಮ್ಮ ಪುರಕ್ಕೆ ತೆರಳಬೇಕಾಗಿದೆ. ಹಾಗೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ